ಕೃತ್ವಾ ವತ್ಸಂ ಸುರಗಣಾಃ ಇಂದ್ರಂ ಸೋಮಂ ಮಧುದುಹನ್ ಹಿರಣ್ಮಯೇನ ಪಾತ್ರೇಣ ವೀರ್ಯಂ ಓಜೋ ಬಲಂ ಪಯಃ. ದೇವತೆಗಳೆಲ್ಲರೂ ಸೇರಿ ಇಂದ್ರನನ್ನು ಕರುವನ್ನಾಗಿ ಮಾಡಿಕೊಂಡು ಭೂಮಿಯಿಂದ ಸೋಮರಸವೆಂಬ ಅಮೃತವನ್ನು ಕರೆದುಕೊಂಡರು. ಅದರಿಂದಾಗಿ ಅವರು ಮನೋಬಲ, ದೇಹ ಬಲ ಮತ್ತು ಇಂದ್ರಿಯ ಬಲಗಳಲ್ಲಿ ಬಹುಶಕ್ತಿಯುತರೆನಿಸಿದರು. ಸೊ ಹೀಗೆ ನಾವು ಕೇಳ್ತಾ ಇರೋದು ಇದು ವಿವರಣೆ. ಪೃಥು ಮಹಾರಾಜರು ಅವರು ಭೂದೇವಿಯಿಂದ ಏನೇನು ಬೇಕು, ಧಾನ್ಯಗಳು, ಅದರ ಬೀಜಗಳು, ಔಷಧಿಗಳು, ಆ ರೀತಿಯನ್ನು ಕರೆದರು ಅಂತ ಕೇಳಿದ್ವಿ. ಮತ್ತೆ ಋಷಿ ಮುನಿಗಳು ನೆನ್ನೆ ಕೇಳಿದ್ ನಾವು, ಅವರು ಬೃಹಸ್ಪತಿನ ಕರುವಾಗಿ ಮಾಡಿಕೊಂಡು ಅವರು ಈ ವೇದಜ್ಞಾನವನ್ನು ಇಂದ್ರಿಯಗಳು, ವೇದಜ್ಞಾನ ಎಲ್ಲ ತರಹ ವೇದಜ್ಞಾನಗಳಿಂದ ಅದನ್ನು ಅವರು ಕರೆದರು ಅಂತ ಕೇಳ್ತೇವೆ. ಸೊ ಬೃಹಸ್ಪತಿಯನ್ನು ಅವರು ಕರುವನ್ನು ಮಾಡಿಕೊಂಡು ಕರೆದರು ಅಂತ ಕೇಳಿ. ಸೊ ಯಾರ್ಯಾರಿಗೆ ಏನೇನು ಇಚ್ಛೆ ಇದೆ, ಎಲ್ಲರಿಗೂ ಒಂದೇ ತರ ಇಚ್ಛೆ ಇಲ್ಲ. ಒಬ್ಬೊಬ್ಬರಿಗೆ ಒಂದೊಂದು ರೀತಿಯ ಅಗತ್ಯ, ಒಂದೊಂದು ರೀತಿಯ ಪ್ರಾಮುಖ್ಯತೆ ಜೀವನದಲ್ಲಿ. ಸೊ ಹಾಗೆ ಇಲ್ಲಿ ಒಂದು ವಿವರಣೆ, ಇಲ್ಲಿ ಋಷಿ ಮುನಿಗಳು ಅವ್ರಿಗೆ ಅಂತಲ್ಲ, ಹೆಚ್ಚಾಗಿ ಪ್ರತಿಯೊಂದು ಮನುಷ್ಯನಿಗೂ ಕೂಡ ಶಿಲ ಪ್ರಭುಪಾದರಾಗಿ ಭಾವಾರ್ಥನೆ ಕೂಡ ತಿಳಿಸಿದ್ದು, ನಮ್ಮ ಶುದ್ಧೀಕರಣಕ್ಕೆ, ನಮ್ಮ ಮನಸ್ಸಿಗೆ, ನಮ್ಮ ಇಂದ್ರಿಯಗಳಿಗೆ, ಇದಕ್ಕೆಲ್ಲ ಈ ದಿವ್ಯವಾದ ಶಬ್ದ ಅಗತ್ಯ. ದಿವ್ಯವಾದ ಶಬ್ದ, ಅದರಲ್ಲಿ ಇದೆಲ್ಲ ದಿವ್ಯವಾದ ಶಬ್ದಗಳಲ್ಲಿ ಅತಿ ಉನ್ನತವಾದದ್ದು ಗೋಲೋಕೇರ ಪ್ರೇಮಾಧನೆ ಹರಿನಾಮ ಸಂಕೀರ್ತನೆ. ಸೊ ಗೋಲೋಕದಿಂದಲೇ ಅತಿ ಉನ್ನತವಾದ ಧಾಮ, ಗೋಲೋಕಧಾಮ್ನಿ ನಿಜಧಾಮ್ನಿ ತಲೇಚ ತಸ್ಯ. ಸೊ ಅಲ್ಲಿಂದ ಬರ್ತಾ ಇರೋ ಶಬ್ದ ದಿವ್ಯ ಕಂಪನ. ಸೊ ನಮಗೆ ಅದು ಹರೇ ಕೃಷ್ಣ ಮಹಾಮಂತ್ರ. ಸೊ ಅದರ ಲಾಭವನ್ನು ಪಡಿಬೇಕು. ಸೊ ಹೀಗೆ ಬೃಹಸ್ಪತಿನ ಇಲ್ಲಿ ಕೇಳ್ತಾ ಇರೋದು, ಇಲ್ಲಿ ಉದ್ದೇಶ ಇಲ್ಲಿ ಹೇಳ್ತಾ ಇರೋದು ಪ್ರಕೃತಿ, ತಾಯಿ ಪ್ರಕೃತಿ, ಇಲ್ಲ ಭೂದೇವಿ ನಮಗೆ ಯಾವಾಗ ಅವರು ಇದೆಲ್ಲ ಸೌಲಭ್ಯಗಳು ಕೊಡ್ತಾರೆ ಅಂದ್ರೆ, ಅವ್ರಿಗೆ ನಮ್ಮ ಮೇಲೆ ಪ್ರೀತಿ, ಸಹಜವಾದ ಪ್ರೀತಿ. ಹೇಗೆ ತಾಯಿ ಮಗುಗೆ ಹಾಲು ಕೊಡ್ತಾರೆ, ಸಹಜ, ಎಲ್ಲ ಜೀವಿಗಳಲ್ಲೂ ಇದೆ ಇದು. ಸೊ ಹಾಗೆ ಪರ್ಟಿಕ್ಯುಲರ್ಲಿ ಈಗ ಭೂದೇವಿ ಆ ಗೋಮಾತೆ ರೂಪವನ್ನು ಧಾರಣೆ ಮಾಡಿದ್ದಾರೆ. ಸೊ ತನ್ನ ಕರುವಿನ ಮೇಲೆ ಅವ್ರಿಗೆ ಪ್ರೀತಿ ಉಕ್ಕಿ ಬಂದ್ರೆ ಆಗ ಅವರು ಅಗತ್ಯಗಳು ಕೊಡ್ತಾರೆ. ಸೊ ಹಾಗೆ ಇಲ್ಲಿ ಹಾಲು ಸಿಗ್ಬೇಕು ಅಂದ್ರೆ ಆ ಕರುವಿನ ಅಗತ್ಯ ಇದೆ, ಆ ಪ್ರೀತಿ, ಸಹಜವಾಗಿ ಇರೋ ಪ್ರೀತಿ. ಸೊ ಹಾಗೆ ಪ್ರಭುಪಾದರು ಹೇಳಿದ್ದು, ನಾವು ಕೃಷ್ಣ ಪ್ರಜ್ಞೆಯನ್ನು ಪಡೆದರೆ ಆಟೋಮ್ಯಾಟಿಕ್ ಆಗಿ ಸಹಜವಾಗಿ ತಾಯಿ ಪ್ರಕೃತಿ, ಭೂದೇವಿ ಎಲ್ಲವೂ ಕೂಡ ಸಹಜವಾಗಿ ನಮಗೆ ನಮ್ಮ ಅಗತ್ಯಗಳ ಪೂರೈಕೆ ಮಾಡ್ತಾರೆ. ಸೊ ಇಲ್ಲಿ ಹೇಳ್ತಾ ಇರೋದು, ಇಲ್ಲಿ ಹೀಗೆ ಇದು ಸೊ ಭೂದೇವಿ ಅವ್ರ ಹತ್ರ ಅಷ್ಟು ಶಕ್ತಿಗಳಿದೆ, ನಾನಾ ಶಕ್ತಿಗಳಿದೆ ಭಗವಂತನ ಕೃಪೆಯಿಂದ. ಸೊ ಹಾಗೆ ಅವರು ದೇವತೆಗಳಿಗೂ ಕೂಡ ಇಲ್ಲಿ ಅವರ ಅಗತ್ಯಗಳು ಕೊಡ್ತಾ ಇದ್ದಾರೆ ಅಂತ ಕೇಳ್ತಾರೆ. ಸೊ ದೇವತೆಗಳು ಇರೋದವರು ಉನ್ನತ ಲೋಕಗಳಲ್ಲಿ. ಸೊ ಆದ್ರೂ ಕೂಡ ಅವರು ಕೂಡ ಲಾಭ ಪಡೆದರು, ಅವರು ಕೂಡ. ಸೊ ಭೂದೇವಿ ಸಾಮಾನ್ಯ ಇದೆಲ್ಲ. ಸೊ ಒಂದು ರೀತಿಯಲ್ಲಿ ಶಿಲ ಪ್ರಭುಪಾದ ಹೇಳ್ತಾರೆ, ಯಾಕಂದ್ರೆ ಈಗ ನಂಬಿಕೆ ನಂಬೋದು ಕಷ್ಟ ಇದೆ. ಹೇಗೆ ಇದು ಭೂದೇವಿ ಒಂದು ಗೋಮಾತೆಯ ರೂಪದಲ್ಲಿದ್ದಾರೋ, ಇಲ್ಲಾಂದ್ರೆ ಯಾರು ಈ ದೇವತೆಗಳಿದು. ಇದು ಓದಿದ್ರೆ, ಈ ಶ್ಲೋಕ ಓದಿದ್ರೆ ಹೀಗೆ ಜನರು ನಂಬಿಕೆ ಬರೋಕ್ಕೆ, ಇವು ಆಧುನಿಕ ಮನುಷ್ಯನಿಗೆಲ್ಲ ನೋಡ್ಬೇಕು, ಕಣ್ಣಲ್ಲಿ ನೋಡೋದೇನೆ ನಂಬಿಕೆ. ಇಲ್ಲಿ ದೇವತೆಗಳು ಯಾರು ಕಾಣಿಸ್ತಾ ಇದ್ದಾರೆ? ಯಾರು ಕಾಣಿಸ್ತಾ ಇಲ್ಲ. ಇಂದ್ರ ಯಾರು? ಇಲ್ಲಿ ಶ್ಲೋಕದಲ್ಲಿ ಹೇಳ್ತಾ ಇರೋದು ಇಂದ್ರ ಸುರಗಣ ದೇವತೆಗಳದ್ದು. ಅವ್ರದ್ದು ಬಹಳ ತುಂಬಾ ಜನಸಂಖ್ಯೆ ಇದೆ. ಸಂಖ್ಯೆ ಏನು ಕಡಿಮೆ ಇಲ್ಲ. 33 ಕೋಟಿ ದೇವತೆಗಳು ಅಂತೆಲ್ಲ ಕೂಡ ಕೇಳಿದೆ ನಾವು. ಸೊ ನಮಗೆ ಒಬ್ರು ಕೂಡ ಕಾಣ್ತಾ ಇಲ್ಲ ಈಗ, ನೋಡೋ ನಮಗೆ ಕಣ್ಣುಗಳಿಲ್ಲ, ನಮಗೆ ಆ ಒಂದು ಅರ್ಹತೆ ಇಲ್ಲ. ಸೊ ಆದರೂ ಇಲ್ಲಿ ಹೇಳ್ತಾ ಇದ್ದಾರೆ, ಇಲ್ಲಿ ಇದ್ದಾರೆ, ದೇವತೆಗಳಿದ್ದಾರೆ. ಸೊ ದೇವತೆಗಳು ಅವರು ಇಂದ್ರನನ್ನು ಕರುವಾಗಿ ಮಾಡಿಕೊಂಡು, ಯಾಕಂದ್ರೆ ಇಂದ್ರ ಸಾಮಾನ್ಯ ವ್ಯಕ್ತಿ ಅಲ್ಲ, ದೇವೇಂದ್ರ, ದೇವತೆಗಳ ರಾಜ. ಅವರು ಕೂಡ ಭಗವಂತನ ಭಕ್ತರು. ಸೊ ಹಾಗೆ ಅವರ ಮೂಲಕ ಇವರು ಹಿರಣ್ಮಯನ ಪಾತ್ರೆ,
ಹಿರಣ್ಮಯ ಪಾತ್ರ ಅಂತ ಇಲ್ಲಿ ಹೇಳ್ತಾ ಇರೋದು ಒಂದು ಚಿನ್ನದ ಪಾತ್ರೆಯಲ್ಲಿ ಅವರು ಅವ್ರಿಗೆ ಅಗತ್ಯ ಅಂದ್ರೆ ಅವ್ರಿಗೆ ದೇವತಾ ಲೋಕದಲ್ಲಿ ಅವರ ಜೀವಾವಧಿ, ದೊಡ್ಡ ಜೀವಾವಧಿ ಅವರದು. ಸೊ ಅದು ಅವರು ಮುಂದುವರಿಸಲಿಕ್ಕೆ, ಆ ಉದ್ದಕ್ಕೂ ಅವರ ಮನೋಬಲ, ಅವರ ಇಂದ್ರಿಯ ಬಲ, ದೇಹ ಬಲ, ಅದಕ್ಕೋಸ್ಕರ ಅವರು ಅಮೃತವನ್ನು ಕುಡಿತಾರೆ. ಸಮುದ್ರ ಮಂಥನ ಮಾಡಿದಾಗಲೂ ಅವ್ರಿಗೆ ಅಮೃತ ಅಲ್ಲಿ ಮೋಹಿನಿ ಮೂರ್ತಿಯವರು ಮತ್ತೆ ಅವ್ರಿಗೆ ಕುಡಿಸಿದ್ರು. ದಾನವರು ಕುಡಿಸ್ಲಿಲ್ಲ ಅವ್ರು, ಯಾಕಂದ್ರೆ ದಾನವರಿಗೆ ಆ ಅರ್ಹತೆ ಇಲ್ಲ ಅವ್ರಿಗೆ ಕುಡಿಯೋದು ಅರ್ಹತೆ. ಆಕ್ಚುಲಿ ಇಬ್ಬರು ಸೇರಿದ್ರು, ದಾನವರು ಮತ್ತೆ ದೇವತೆಗಳಿಬ್ಬರು ಸೇರಿ ಅವ್ರು ಶ್ರಮ ಪಟ್ಟಿದ್ರು. ಸಮುದ್ರ ಮಂಥನ ಆರಂಭ ಮುಂಚೆ ದಾನವರೇ ಬಹಳ ಶಕ್ತಿಯುತರಾಗಿರ್ತಾರೆ. ಸೊ ಹೀಗೆ ಒಂದೊಂದ್ಸಲ ಪ್ರಕೃತಿಯಲ್ಲಿ ಸತ್ವಗುಣ ಒಂದೊಂದ್ಸಲ ಬಲಿಷ್ಠವಾಗಿರುತ್ತೆ. ಹಾಗೆ ಹೇಳ್ತಾರೆ, ಆ ಸತ್ವಗುಣ ಬಲಿಷ್ಠವಾಗಿ ಅದು ಇದ್ದಾಗ, ಅದರ ಪ್ರಭಾವ ಜಾಸ್ತಿ ಇದ್ದಾಗ ದೇವತೆಗಳು ಪ್ರಬಲವಾಗಿರ್ತಾರೆ. ಒಮ್ಮೊಮ್ಮೆ ರಜೋಗುಣ ಪ್ರಭಾವ, ಇದು ಭೌತಿಕ ಪ್ರಕೃತಿಯಿಂದ ಈ 3 ಗುಣಗಳಲ್ಲಿ ನಡೀತಾ ಇದೆ. ರಜೋಗುಣದ ಪ್ರಭಾವ ಹೆಚ್ಚು ಬಂದಾಗ ಇಲ್ಲ ಇವರು ಅಸುರರು ಇವರು ಹೆಚ್ಚಾಗ್ಬಿಡ್ತಾರೆ. ದೇವತೆಗಳಿಗೂ ಅವರು ತುಂಬಾ ಪ್ರಬಲವಾಗಿ ಕಾಣ್ತಾರೆ, ಶಕ್ತಿಯುತವಾಗಿ. ಇಲ್ಲೂ ನಾವು ಭೂಲೋಕದಲ್ಲಿ ನೋಡ್ತೇವೆ ಈ ರೀತಿ. ಒಂದೊಂದು ಸಮಯದಲ್ಲಿ ಒಬ್ಬ ರಾಜರೋ ನಾಯಕರೋ ಅವರು ಒಂದು ಒಳ್ಳೆ ಸತ್ವಗುಣದಲ್ಲಿ ಇರೋ ತರ ಅನ್ಸುತ್ತೆ, ಸತ್ವಗುಣ ಪ್ರಭಾವ. ಕೆಲವು ಸಮಯದಲ್ಲಿ ಬದಲಾಗುತ್ತೆ, ಮತ್ತೆ ಇನ್ನೊಬ್ಬರ ರಜೋಗುಣ ಪ್ರಭಾವದಲ್ಲಿರ್ತಾರೆ. ಅವರ ಒಂದು ಅಧಿಕಾರ, ಅವರ ಒಂದು ಶಕ್ತಿ ಎಲ್ಲ ನಡೆಯುತ್ತೆ. ಇಲ್ಲ ಕೆಲವು ಜನ ಇನ್ನ ತಮೋಗುಣ. ಸೊ ಇದು ನಡೀತಾ ಇದೆ. ಸೊ ಹೀಗೆ ಈ ಕ್ಷೀರಮಂಥನ ಆಗೋ ಮುಂಚೆ ಆ ಸಮಯದಲ್ಲಿ ದೇವತೆಗಳಿಗಿಂತ ಹೆಚ್ಚು ಶಕ್ತಿವಂತರು ಅಸುರರಾಗಿತ್ತು. ಸೊ ಆಗ ಅವರೆಲ್ಲರೂ ದೇವತೆಗಳು ಭಗವಂತನ ಹತ್ರ ಹೋಗ್ತಾರೆ, ವಿಷ್ಣು ಹತ್ರ ಹೋದಾಗ ವಿಷ್ಣು ಹೇಳೋದು, ಈಗ ಸಮಯ ಹೇಗಿದೆ, ಆದರೆ ನೀವು ಅಮೃತವನ್ನು ಕುಡಿದ್ರೆ ಮತ್ತೆ ನಿಮಗೆ ಶಕ್ತಿ ಬರುತ್ತೆ. ಸೊ ಹಾಗೆ ಏನ್ ಮಾಡ್ಬೇಕು, ಅದಕ್ಕೆ ಇವಾಗ ನಿಮಗೆ ಸದ್ಯಕ್ಕೆ ಆ ಸಾಮರ್ಥ್ಯ ಇಲ್ಲ, ಶಕ್ತಿ ಇಲ್ಲ, ಅದನ್ನ ಪಡಿಲಿಕ್ಕೂ ಕೂಡ ನೀವು ಅಸುರರ, ಈ ದಾನವರ ಸಹಾಯ ಪಡಿ. ಸೊ ಅವರಿಬ್ಬರು ಸೇರಿ ಆ ಸಮುದ್ರ ಮಂಥನ ಮಾಡೋದು. ಆದರೆ ಸಮುದ್ರ ಮಂಥನದಲ್ಲಿ ಅದು ಉದ್ದಕ್ಕೂ ಎಷ್ಟೋ ನೀವು ನೋಡ್ಬೋದು ಭಗವಂತನ ಅವತಾರಗಳು ಬರ್ತಾರೆ. ಯಾಕಂದ್ರೆ ಅಸುರರು ಕೂಡ ಆಗೋದಿಲ್ಲ, ಅವರ ಶಕ್ತಿ ಕೂಡ ಇಲ್ಲ. ಆ ಮಂದರ ಪರ್ವತವನ್ನು ತೆಗೆದುಕೊಂಡು ಬರ್ತಾರೆ ಅವರು ಅಲ್ಲಿ ಕ್ಷೀರಸಾಗರಕ್ಕೆ, ಅಲ್ಲಿ ಹೊತ್ಕೊಂಡ್ ಬರಕ್ ಆಗೋದಿಲ್ಲ ಮೊದಲಿಗೆ. ಸೊ ಆಗ ಭಗವಂತನೇ ಒಂದು ಗರುಡನ ಮೇಲೆ ಬಂದು ಭಗವಂತನ ಅವತಾರ ತರೋದು. ಸೊ ಏನಿವೆ ತುಂಬಾ ಲೀಲೆಗಳಿದೆ ಅಲ್ಲಿ ಭಗವಂತನ, ನಾನಾ ರೂಪಗಳಲ್ಲಿ ಭಗವಂತನು. ಮತ್ತೆ ಮಂದಾರ ಪರ್ವತವನ್ನು ತರ್ತಾರೆ, ಅಕ್ಷೀರ ಸಮುದ್ರದ ಒಳಗೆ ಇಡ್ತಾರೆ, ಮತ್ತೆ ಅವರು ಅದು ಕೆಳಗೆ ಬಿದ್ದೋಗ್ಬಿಡುತ್ತೆ, ಮುಳುಗೋಗ್ಬಿಡುತ್ತೆ. ಸೊ ಎಲ್ಲರೂ ಕೂಡ ಅಯ್ಯೋ ಇಷ್ಟು ನಾವು ಪ್ರಯತ್ನ ಪಟ್ಟು ತಂದ್ವಿ, ಆದ್ರೆ ಹೀಗಾಯ್ತು. ಸೊ ಆಗ ಭಗವಂತನು ಕೂರ್ಮ ಅವತಾರಕ್ಕೆ ಬಂದು ಆ ಕೆಳಗಿನಿಂದ ಅವನು ಮತ್ತೆ ಆ ಮಂದಾರ ಪರ್ವತನ ಮೇಲೆ. ಸೊ ನಂತರ ಕೂಡ ಹಾಗೆ ಅದು ಆ ಲೀಲೆ ಬಹಳ ಸೊಗಸಾದ ಲೀಲೆ. ಸೊ ಕೊನೆಗೆ ವಿಷ್ಣು ಭಗವಂತನ ಲೀಲಾವತಾರಗಳು. ಸೊ ಅವರ ಪ್ರಭಾವದಿಂದ ಕೊನೆಗೆ ಯಾರು ಧನ್ವಂತರಿ ಅವರು ತರ್ತಾರೆ, ಅಮೃತವನ್ನು ತರ್ತಾರೆ. ಅದು ತಂದಾಗ ಫಸ್ಟ್ ಅದು ಕೂಡ ಅಸುರರು ಕಿತ್ಕೊಂಡು ಹೋಗ್ಬಿಡ್ತಾರೆ. ಮತ್ತೆ ದೇವತೆಗಳಿಗೆ ಏನ್ ಮಾಡೋದು, ಅಯ್ಯೋ ಈಗಲೇ ನಾವು ಇಷ್ಟು ಬಲವಿಲ್ಲದೆ ಆಗ್ಬಿಟ್ಟಿದ್ದೇವೆ, ಇನ್ನ ಇವರಿದು ಅಮೃತ ತಗೊಂಡ್ಬಿಟ್ರೆ ಏನಾಯ್ತು, ಫಿನಿಶ್, ನಾವು ಇನ್ನಿನ್ನ ಶಾಶ್ವತವಾಗಿ ನಾವಿನ್ನ. ಸೊ ಭಗವಂತನ ಮತ್ತೆ ಮೋಹಿನಿ ಮೂರ್ತಿಯಾಗಿ ಬಂದು ಮತ್ತೆ ಅವ್ರನ್ನ ಮೋಹಿಸಿ ಅವ್ರನ್ನ ತನ್ನ ಮಾಯ ಶಕ್ತಿಯಿಂದ ಅವರನ್ನು ಇದು ಮಾಡಿ ಅವರಿಂದ ತೆಗೆದುಕೊಂಡು, ಸೊ ಅವರು ಇಬ್ಬರೂ ಕೊಡ್ತೇನೆ, ನಾನು ಎಲ್ಲರೂ ಕೊಡ್ತೇನೆ, ನಾನು ಕೊಡ್ತೇನೆ, ಕೊಡ್ಬೇಕು ಅಂದ್ರೆ ನನ್ನ ಇಚ್ಛೆಯಿಂದ ಕೊಡ್ತೇನೆ ನಾನು. ಸೊ ನೀವು ಒಪ್ಕೊಂಡ್ರೆ ನಾ ರೆಡಿ. ಸೊ ನೀವು ಪ್ರಶ್ನೆ ಮಾಡೋವಾಗಿಲ್ಲ, ನಾನು ಕೊಡುವಾಗ ಯಾರಿಗೆ ಹೇಗೆ ಕೊಡ್ತೇನೆ, ಇದು ಮಾಡ್ತೇನೆ, ಅದು ನನಗೆ ಬಿಟ್ಟದ್ದು. ಸೊ ಹೇಳ್ತಾರೆ, ಎಷ್ಟು ಮೋಹಿತರಾಗಿರ್ತಾರೆ ಮೋಹಿನಿ ಮೂರ್ತಿ, ಭಗವಂತನ ಆ ರೂಪಕ್ಕೆ, ಮೋಹಿನಿ ಮೂರ್ತಿಯ ರೂಪಕ್ಕೆ, ಹೆಣ್ಣಿನ ರೂಪದಲ್ಲಿ ಭಗವಂತನು ಅವತರಿಸಿದ್ದು ಮೋಹಿನಿ ಮೂರ್ತಿ. ಸೊ ಹೇಳ್ತಾರೆ ಇವರು ಅಸುರರು ಅವ್ರು ಯೋಚನೆ ಮಾಡೋದು, ಹೇಗೆ ನಾನು ಮೋಹಿನಿ ಮೂರ್ತಿಗೆ ಬೇಸರ ಪಡ್ಸಕ್ಕೆ ಆಗತ್ತೆ, ಹೇಗೆ ಇವಾಗ ಅಷ್ಟು ರೀತಿಯಾಗಿ ಮೋಹ ಆಗಿರ್ತಾರೆ. ಒಬ್ಬೊಬ್ಬರು ದಾನವರ್ತರು ಬರ್ತಾರೆ, ಅವ್ರದ್ದು ತುಂಬಾ ಸೊಗಸಾಗಿ ಮಾತಾಡ್ತಾರೆ, ತುಂಬಾ ಸವಿ ಮಧುರವಾಣಿ, ಆದ್ರೆ ಹೇಳ್ತಾರೆ ನಂತರ ಅವರು ಏನು ಕೊಡದೆ ಮುಂದೆ ಹೋಗ್ಬಿಡ್ತಾರೆ. ಆದ್ರೆ ಅವ್ರ ಜೊತೆಗೆ ಮೋಹಿನಿ ಮೂರ್ತಿ ಜೊತೆ ಸಂಬಂಧ ಕಳ್ಕೊಳ್ಬಾರ್ದು. ಸೊ ಆ ರೀತಿಯಲ್ಲಿ ಅವರು ಆ ರೀತಿಯ ಒಂದು ಇದನ್ನು ಬೆಳೆಸ್ಕೊಂಡಿರ್ತಾರೆ, ಅಷ್ಟು ಮೋಹಿತರಾಗಿರ್ತಾರೆ. ಹಾಗೆ ಯಾರು ಏನು ಹೇಳೋದಿಲ್ಲ. ಹೇಳ್ತಾರೆ ಕೊನೆಗೆ ಹಾಗೆ ಅವ್ರು ಹೋಗಿ ದೇವತೆಗಳಿಗೆಲ್ಲ ಹಂಚಿಬಿಡ್ತಾರೆ. ಸೊ ಅದರಲ್ಲಿ ಮತ್ತೆ ಅವರು ಇಬ್ರು ಇರ್ತಾರೆ ಅದರಲ್ಲಿ, ದಾನವರು ಅವರು ಕೂಡ ತಗೊಂಡ್ಬಿಡ್ತಾರೆ. ಯಾರು ಅವರಿಬ್ರು? ರಾಹುಕೇತು. ರಾಹುಕೇತು. ಯಾಕೆ ರಾಹುಕೇತು ತಗೊಳ್ತಾರೆ, ಯಾಕೆ ಭಗವಂತನಾಗಿ ಮಾಡಿದ್ದು ರಾಹುಕೇತು ತಗೊಳ್ಳಿಕ್ಕೆ?
ಅಂದ್ರೆ ಅವರು ಮುಂದೆ ಇನ್ನು ಭಗವಂತನಿಗೆ ಸೂರ್ಯ ಇಚ್ಛೆ ಇಲ್ಲ, ಚಂದ್ರ ಆಕ್ಚುಲಿ ಭಗವಂತನ ದೇವತೆಗಳಿಗೆ ಕೊಡ್ಬೇಕು ಅಂತಿತ್ತು, ಆದ್ರೆ ಇಲ್ಲಿ ದಾನವರ್ಗ ತಗೊಂಡ್ಬಿಟ್ರಿ ಇಬ್ರು. ಹೇಗೆ ತಗೊಂಡ್ರು, ಯಾಕೆ ತಗೊಂಡ್ರು? ಅಲ್ಲೇ ಅವ್ರ ಮುಂದೆ ಇನ್ನು ಸೂರ್ಯ ಚಂದ್ರರಿಗೆ ಇದಾಗ್ಬೇಕಾಗಿತ್ತಲ್ಲ ಪ್ರಭು, ಅದಕ್ಕೆ ಅವ್ರಿಗೂ ಒಂದು ಗ್ರಹ ಕೊಡ್ಬೇಕು, ಗ್ರಹಲೋಕ ಕೊಡ್ಬೇಕು. ಇಲ್ಲ, ಅಲ್ಲಿ ಹೇಳ್ತಾರೆ ಭಗವಂತನು ತೋರಿಸ್ಬೇಕು ಎಲ್ಲರಿಗೂ, ಆ ಸಮಯಕ್ಕೆ ಅವರಿಗೂ ಪ್ರದರ್ಶನ. ಭಗವಂತನ ಹೇಳಿದ್ದು ಅಮೃತ ಅಂತ ಈ ತರ ಇದೆ, ಅದರ ಇಷ್ಟು ಶಕ್ತಿ ಇದೆ, ಇಷ್ಟು ಬಲ ಇದೆ ಅಂತ. ಸೊ ಅದಕ್ಕೆ ಭಗವಂತನ ಏನ್ ಮಾಡಿದ, ಆ ರಾಹುಕೇತು ಅವರ ಗುರ್ತಿಸಿದ ಯಾರು, ಸೂರ್ಯ ಚಂದ್ರ ಗುರ್ತಿಸಿದ, ನೀವು ಹೇಳಿದಾಗೆ ಅವ್ರು ಗುರ್ತಿಸಿದ ತಕ್ಷಣವೇ ಮೊಯ್ನಿ ಮೂರ್ತಿ ಅವರ ತಲೆಯನ್ನು ಕಡ್ದು ಬಿಡ್ತಾರೆ, ಸುದರ್ಶನ ಚಕ್ರದಿಂದ ಕಡ್ದಿದ ತಕ್ಷಣ ಹೇಳ್ತಾರೆ ಅವರ ಅಂತ್ಯ ಆಯ್ತು. ಅಂತ್ಯ ಆಯ್ತು ಅಂದ್ರೆ ಅವರ ಕೆಳಭಾಗದ್ದು ನಾಶ ಆಯ್ತು, ಆದ್ರೆ ತಲೆಯೇ ಒಂದು ಗ್ರಹವಾಗಿ ಉಳಿದೋಯ್ತು, ನಿತ್ಯವಾಗಿ ಉಳಿದೋಯ್ತು. ರಾಹುಕೇತು ಆಗಿ ಅವರು ಈಗ ಗ್ರಹಣ ಸಮಯದಲ್ಲಿ ಅಂದ್ರೆ ಅವ್ರನ್ನ ಅಟ್ಯಾಕ್ ಮಾಡ್ತಾರೆ. ಹೇಳ್ತಾರೆ ಸೂರ್ಯಚಂದ್ರರಿಗೆ ಅವ್ರ ಅಟ್ಯಾಕ್, ಆಕ್ಚುಲಿ ಅಟ್ಯಾಕ್ ನಮಗೆ ಇವಾಗ ನಮಗೆ ಕಾಣೋದಿಲ್ಲ ವಿಜ್ಞಾನಿಗಳಿಗೆ, ಹಾಗೆ ಅವರು ಬೇರೆ ರೀತಿಯ ಒಂದು ಎಕ್ಸ್ಪ್ಲನೇಷನ್. ಇಲ್ಲ ಅಂದ್ರೆ ಆಕ್ಚುಲಿ ರಾಹುಕೇತು ಅವರು ಈಗಲೂ ಅವರು ಇದ್ದವರು, ಅವರು ಸೂರ್ಯಚಂದ್ರನ ಅಟ್ಯಾಕ್ ಮಾಡ್ತಾರೆ ಆ ಸಮಯದಲ್ಲಿ. ಸೊ ಭಗವಂತನು ತೋರಿಸಿದ್ದು ನೋಡಿ, ಎಷ್ಟು ಅಮೃತದ ಒಂದು ಪ್ರಭಾವ ಅವರ ಒಳಗೋಗ್ಲಿಲ್ಲ. ಅದು ಅವರ ಇಲ್ಲಿಂದ ಅವರ ಎಲ್ಲಿ ಅವರ ಇನ್ಸುಯಿಸೋಫೇಗಸ್ ಅವರಲ್ಲಿ ಈ ಕರಳ ಪೈಪ್, ಇದು ಏನ್ ಹೇಳ್ತೀವಿ ಇದಕ್ಕೆ ಕನ್ನಡದಲ್ಲಿ, ಈ ಪೈಪ್ ಮತ್ತೆ ಹೊಟ್ಟೆ ಎಲ್ಲೂ ಹೋಗ್ಲಿಲ್ಲ. ಅನ್ನನಾಳ ಅದೆಲ್ಲ ಹೋಗ್ಲಿಲ್ಲ, ಅನ್ನನಾಳಕ್ಕೆ ಅದ್ರ ಮೇಲೆ ಹೋಗಿದ್ದೆ ಅಷ್ಟೇ. ಅಷ್ಟಕ್ಕೆ ಇದು ಅಮರವಾಗೋಯ್ತು, ಮೇಲಿನ ಭಾಗ ಅವ್ರ ಕತ್ತಿಂದ ಮೇಲ್ಭಾಗ ಅಮರ. ಸೊ ಭಗವಂತನ ಅದರ ಶಕ್ತಿ ತೋರಿಸಿತು. ಹೀಗೆ ರಾಹುಕೇತು ಅವರ ಮೂಲಕ ಅಮೃತದ ಶಕ್ತಿ ತೋರಿಸಿತು. ಸೊ ಅವ್ರಿಗೆ ಆ ಶಕ್ತಿ ಇದ್ದಾಗ ಇನ್ನು ದೇವತೆಗಳ ಕುಡಿದ್ರು. ಮತ್ತೆ ಹೇಳ್ತಾ ಇರೋದು ಅವ್ರದ್ದು ಒಂದು ರೀತಿಯಲ್ಲಿ ಅವಾಗವಾಗ ಕುಡಿತಾ ಇರ್ತಾರೆ ಅಂತ ಇರ್ಬೋದು, ಕುಡಿತಾ ಇರ್ಬೋದು ಅಲ್ಲಿ. ಮತ್ತೆ ಅದ್ರಿಂದಲೇ ಈರುಳ್ಳಿ ಬೆಳ್ಳುಳ್ಳಿ ಬಿದ್ದದಂತಲ್ಲ, ಅವರ ಅಮೃತ ರಕ್ತದೊಂದಿಗೆ ಸೇರಿ ಕೆಳಗೆ ಬಿದ್ದು ಈರುಳ್ಳಿ ಬೆಳ್ಳುಳ್ಳಿ ಆಗಿತ್ತೆ ಅಂತ ಹೇಳ್ತಿದ್ರು. ಏನೋ ಗೊತ್ತಿಲ್ಲ ನನಗೆ, ಏನೋ ಬೇರೆ ಇದೆ, ಏನೋ ಇದೆ, ಅದನ್ನ ಏನೇನೋ ಆಗುತ್ತೆ. ಇದು ಒಂದಂತೂ ನಿಜ, ಏನಾಗುತ್ತೆ ಇವ್ರದ್ದು ಇಬ್ಬರದು ರಾಹುಕೇತು ಅವ್ರದ್ದು ತಲೆ ಮೇಲೆ ಅವರು ಇದಾದ್ದರಿಂದ ತಲೆ ಅಮರವಾಗ್ಬಿಡುತ್ತೆ, ತಲೆ ಮೇಲೆ. ಅದು ಕೆಳಭಾಗಕ್ಕೆ ಬರ್ಲಿಲ್ಲ, ಅದಕ್ಕೆ ಅದು ಅವ್ರದ್ದು ನಾಶ ಆಯ್ತು. ಸೊ ಇದು ಅಮೃತ ಇದು. ಸೊ ಹೀಗೆ ಅವರು ಅಮೃತ ನೆಕ್ಟರ್. ಸೊ ಅದ್ರ ನಿಜವಾದ ಅಮೃತ ಇಲ್ಲಿ ಭೌತಿಕ ಜಗತ್ತಿನಲ್ಲಿ ಇಲ್ಲ. ನಿಜವಾದ ಅಮೃತ ಅಂದ್ರೆ ನಾವು ಅಮೃತ ಇರ್ಬೇಕು ಅಂದ್ರೆ, ಅಮರವಾಗಿರ್ಬೇಕು ಅಂದ್ರೆ ಭಗವದ್ಧಾಮ ಹೋಗ್ಬೇಕು. ಇಲ್ಲಿ ಭೌತಿಕ ಜಗತ್ತು ಎಷ್ಟೇ ಇದ್ರು ಕೂಡ ಇರ್ಬೋದು, ಜೀವಾವಧಿ ತುಂಬಾ ದೊಡ್ಡದಿರ್ಬೋದು ಅಷ್ಟೇ, ಆದ್ರೆ ಕೂಡ ಅಂತ್ಯ ಇದೆ. ಸೊ ಇಲ್ಲಿ ಪ್ರಭುಪಾದ ಇನ್ನೊಂದು ಹೇಳ್ತಾ ಇರೋದು, ಹೀಗೆ ಸೋಮ ಅನ್ನೋದು ಒಂದು ಈ ರೀತಿ ಅವರು ಪಾನೀಯ, ಅವರ ಪಾನೀಯ. ಸೊ ನಮ್ದಿಲ್ಲೆಲ್ಲ ಇದೆ, ಪಾನಕಗಳಿದೆ, ಇನ್ನೊಂದಿದೆ ಫ್ರೂಟ್ ಜ್ಯೂಸ್ ಇದೆ, ಇದಿದೆ ಅದಿದೆ, ಕೋಕೋ ಕೋಲಾ, ಇದು ಏನೇನೋ ನಮ್ದೆಲ್ಲ ಎಲ್ಲ ಮಾಡ್ಕೊಳ್ತೀವಿ ನಾವು. ಸೊ ಆದ್ರೆ ಇದಕ್ಕಿಂತನೂ ಇಲ್ಲಿ ಹೇಳ್ತಾ ಇರೋದಿದೆ, ಇಲ್ಲಿ ಸೋಮ ಅನ್ನೋದೊಂದು ಇದು ಮಾಡ್ತಾರೆ ಅವರು. ಆದ್ರೆ ಶಿಲ ಪ್ರಭುಪಾದ ಕೇಳ್ತಾರೆ, ಇದು ಕುಡಿಯೋ ಇದು ಅಲ್ಲ, ಮದ್ಯ ಪ್ರಭಾವ ಇರುವ ಪಾನೀಯ ಅಲ್ಲ ಅಂತ ಹೇಳ್ತಾರೆ. ಸೊ ಮದ್ಯಪ ಇದು ಇಲ್ಲ ಅದರಲ್ಲಿ. ಸೊ ಯಾಕಂದ್ರೆ ಉನ್ನತ ಜೀವಿಗಳು ಆ ಮದ್ಯಪಾನವನ್ನು ಸೇವಿಸೋದಿಲ್ಲ, ಅದು ತಮೋ ಗುಣ, ರಾಜಸ ತಾಮಸ ಗುಣದಲ್ಲಿ. ಯಾಕಂದ್ರೆ ಸಂಪೂರ್ಣವಾಗಿ ಇಲ್ಲಿ ಹೇಳ್ತಾ ಇದ್ದಾರೆ, ಅದು ಕುಡಿಯೋದ್ರಿಂದ ಅವ್ರಿಗೆ ಮನೋಬಲ ಹೆಚ್ಚಾಯ್ತು ಅಂತ ಹೇಳ್ತಾ ಇದ್ದಾರೆ. ಇವಾಗ ಮದ್ಯಪಾನ ಕುಡಿದ್ಮೇಲೆ ಯಾರಿಗಾದ್ರೂ ಮನೋಬಲ ಹೆಚ್ಚಾಗತ್ತಾ? ಕಡಿಮೆ ಆಗ್ತದೆ. ಯಾರು ಇಂದ್ರಿಯ ಬಲ ಹೆಚ್ಚಾಗುತ್ತೆ, ದೇಹ ಬಲ ಹೆಚ್ಚಾಗುತ್ತಾ? ಆಗೋದಿಲ್ಲ. ಎಸ್, ಕಡಿಮೆ ಆಗುತ್ತೆ. ಸೊ ಇದು ದೇವತೆಗಳು ಆ ರೀತಿ ಅವರು ಮೂರ್ಖರಲ್ಲ. ನಮಗೆ ಭೌತಿಕ ಜಗತ್ತು, ನಾವು ಮೂರ್ಖರು, ಇಂದ್ರಿಯ ಸುಖದ ಹಿಂದೆ ನಾವು ಇಂದ್ರಿಯದ ವಶದಲ್ಲಿ ಬಿದ್ದೋಗ್ಬಿಟ್ಟಿದ್ದೇವೆ. ಹಾಗೆ ಈ ರೀತಿಯ ಒಂದು ದುರಭ್ಯಾಸಗಳು, ಇನ್ನೊಂದು ರೀತಿಯ ಇದು ಅಲ್ಲಿ ಸಿಕ್ಕಿ ಬಿದ್ದಿದ್ದೇವೆ ನಾವು. ನೋಡಿ, ಒಂದು ರೀತಿ ಎಷ್ಟು ಜನ ಕೇಳ್ತೇವೆ ನಾವು, ತುಂಬಾ ಹಣ ಸಂಪಾದನೆ ಮಾಡ್ತಾರೆ, ಆದ್ರೆ ಅವರು ನಂತರ ದಿನದ ರಾತ್ರಿಯಲ್ಲೇ ಆಗ್ಬೋದು, ಇಲ್ಲ ಅಂದ್ರೆ ಕೆಲವು ಜನ ವಾರದಲ್ಲಿ ಪೂರ್ತಿ ಕೆಲಸ ಮಾಡ್ತಾರೆ, ಆದ್ರೆ ಶುಕ್ರವಾರ ಅಷ್ಟು ಕೊನೆಗೆ ಹೋಗಿ ಚೆನ್ನಾಗಿ ಕುಡಿತಾರೆ. ಏನ್ ಹೇಳ್ತಾರೆ, ಸ್ಯಾಟರ್ಡೆ ನೈಟ್ ಸಿಂಡ್ರೋಮ ಏನೋ ಒಂದು ಕೂಡ ಹೇಳ್ತಾರೆ, ಯಾವುದೋ ಒಂದು ಹೇಳ್ತಾರೆ, ಮಾತಾಜಿಯವರು ಹೇಳ್ಬೋದು, ಸ್ಯಾಟರ್ಡೆ ನೈಟ್ಸ್. ಅವರು ಯಾಕಂದ್ರೆ ಕುಡಿದು ಅವರೆಲ್ಲ ಎಲ್ಲಿಗೆ ಕುರಿತರು ಅಲ್ಲೇ ಬಿದ್ದೋಗ್ಬಿಡ್ತಾರಂತೆ. ಬಿದ್ದು ಅವ್ರ ನರಗಳ ಮೇಲೆ ಇದಾಗಿ ಅವ್ರಿಗೆ ಮತ್ತೆ ಏನೋ ಅವ್ರಿಗೆ ಈಗ ಸ್ಯಾಟರ್ಡೆ ನೈಟ್ ಇಲ್ಲ, ಫ್ರೈಡೆ ನೈಟ್ಸ್ ಆಗ್ಬಿಟ್ಟಿದೆ. ಫ್ರೈಡೆ ನೈಟ್ ಆಗಿದೆ, ಇಲ್ಲಾಂದ್ರೆ ಡೈಲಿ ನೈಟು ಆಗ್ಬೋದು ಜನರಿಗೆ. ಮಂಡೇ ಆಗಿದೆ ಪ್ರಭುಜಿ, ಸಂಡೇ ಮಂಡೇಗೆ ಡ್ಯೂಟಿಗೆ ಬರುವುದೇ ಇಲ್ಲ, ಸಂಡೇ ಸರಿ ಆಗ್ತದೆ ಅವರಿಗೆ. ಸೊ ಈ ರೀತಿ ಎಲ್ಲ ಈಗ ಮದ್ಯದ ಇದು ಪ್ರಭಾವ. ಸೊ ಈಗೆಲ್ಲ ದೇವತೆಗಳೇ ಇರಲಿಲ್ಲ, ಅವ್ರ ಸತ್ವಗುಣದಲ್ಲಿ ಇರೋ ವ್ಯಕ್ತಿಗಳು. ಸೊ ಅವ್ರಿಗೂ ಕುಡಿಯೋದು, ಅದರಿಂದ ಅವ್ರಿಗೆ ಅಲ್ಲಿ ಸ್ಪೆಷಲಿ ಅಲ್ಲಿಂದ ತಯಾರಾಗೋ ಅವ್ರದ್ದು ಇದು, ಅದರಿಂದ ಅವ್ರಿಗೆ ಮನೋಬಲ ಅಂದ್ರೆ ಅದರಿಂದ ಮನಸ್ಥಿರತೆ ಇರುತ್ತೆ, ಮನಸ್ಸು ನಿಗ್ರಹವಾಗಿರುತ್ತೆ ಅವ್ರಿಗೆ, ಮತ್ತೆ ಇಂದ್ರಿಯ ಬಲ ಹೆಚ್ಚಾಗುತ್ತೆ ಅವ್ರಿಗೆ.
ಮತ್ತೆ ದೇಹದ ಬಲ ಹೆಚ್ಚಾಗುತ್ತೆ. ದೇಹದ ಬಲ ಎಷ್ಟು ಅಂದ್ರೆ ಅವ್ರಿಗೆ ಅವರ ಒಂದು ದಿವಸ ನಮ್ಮ ಒಂದು ವರ್ಷ. ಸೊ ಹೀಗೆ ಇಲ್ಲಿ ಇದು ಚಂದ್ರಲೋಕದಿಂದ ಮೇಲಿರುವ ಜೀವಿಗಳು ಅಂತ ಶಿಲ ಪ್ರಭುಪಾದರು ಹೇಳ್ತಾ ಇದ್ದಾರೆ. ಸೊ ಚಂದ್ರ ಹಾಗೆ ಇಲ್ಲಿ ಹೇಳ್ತಾ ಇರೋದು ಕೂಡ ಅದೊಂದು ಉನ್ನತ ಲೋಕ, ಅದು ಸತ್ವಗುಣದಲ್ಲಿರೋ ವ್ಯಕ್ತಿಗಳವರು. ಸೊ ಹಾಗೆ ಆ ಸತ್ವಗುಣದಲ್ಲಿರೋ ವ್ಯಕ್ತಿತ್ವಗಳ ಹತ್ರ ನಾವು ಹೋಗ್ಬೇಕು ಅಂದ್ರೆ ನಾವು ಆ ಸತ್ವಗುಣ ಬೆಳೆಸ್ಬೇಕು, ಆಗ ನಾವು ಹೋಗ್ಬೋದು, ಇಲ್ಲಾಂದ್ರೆ ಹೋಗಕ್ಕಾಗಲ್ಲ. ನಾವು ರಾಜಸ ತಾಮಸ ಗುಣದಲ್ಲಿ ತುಂಬಿರೋದ್ರಿಂದ ನಾವು ಇಲ್ಲೇ ಉಳಿಬೇಕು, ಈ ಭೂಲೋಕದಲ್ಲೋ ಇಲ್ಲಾಂದ್ರೆ ಇನ್ನ ಕೆಳಗೆ ಇದರಲ್ಲೇ ಹೋಗ್ಬೇಕಾಗುತ್ತೆ. ಸೊ ಈ ಚಂದ್ರಲೋಕಕ್ಕೆ ಹೋಗಕ್ಕೂ ಆಗಲ್ಲ ನಾವು, ಯಾಕಂದ್ರೆ ಅವರೆಲ್ಲ ಉನ್ನತ ಜೀವಿಗಳು, ಅವರು ಸತ್ವಗುಣದಲ್ಲಿರೋರು. ಅದು ಆ ಅರ್ಹತೆಗಳು ಬೇಕು, ಅರ್ಹತೆಗಳಿದೆ, ಅದು ಹೋಗಕ್ಕೂ ಕೂಡ ಆಗೋದಿಲ್ಲ. ಸೊ ಎನಿವೆ, ಸೊ ಶಿಲ ಪ್ರಭುಪಾದರು ಇಲ್ಲಿ ಹೇಳ್ತಾ ಇರೋದ್ರಲ್ಲಿ ಇದು ಬೇರೆ, ಇದು ಯಾಕ ದೇವತೆಗಳು ಈ ರೀತಿಯ ಇದನ್ನು ಸೋಮ ಇದೆ, ಅದು ಕುಡಿಯೋ ಇದಲ್ಲ, ಅದು ಲಿಕ್ಕರು ಬೀರ್ ಅಲ್ಲ ಅದು ಅಂತ ಹೇಳ್ತಾರೆ. ಸೋಮರಸ ಇದು ಕುಡಿಯೋ ಇದಲ್ಲ. ಇವರು ಮಣಿಗಿರಿವ ನಲಕುವರ ಅವ್ರೇನ್ ಕುಡಿತಾ ಇದ್ರು ಗೊತ್ತಿಲ್ಲ ನನಗೆ, ಅವ್ರು ಮೋಸ್ಟ್ಲಿ ಸ್ವಲ್ಪ ಬೀರೇ ಇರ್ಬೋದೇನೋ. ಅವರು ಅಂದ್ರೆ ಒಂದು ರೀತಿ ಅವರು ಮತ್ತರಾಗಿದ್ರು, ಅವ್ರದ್ದು ದೇವತೆಗಳೇ, ಆದ್ರೆ ಒಂದು ಅಹಂಕಾರ, ನಮ್ಮ ತಂದೆ ಅಷ್ಟು ಕೋಶಾಧಿಕಾರಿ, ಅಷ್ಟು ಶ್ರೀಮಂತ. ಸೊ ಶ್ರೀಮಂತರ ಮಕ್ಕಳು ನಾವು ನೋಡೋದು ಒಂದು ರೀತಿ ದಾರಿ ತಪ್ತಾರೆ. ಸೊ ಹಾಗೆ ಅವರು ಒಂದು ರೀತಿ ಯಾವ್ದು ಕುಡಿತಾ ಇದ್ರು ಗೊತ್ತಿಲ್ಲ, ಅವರು ಈ ತರ ಸೋಮರಸ ಕುಡಿತಾ ಇಲ್ಲ ಅಂದ್ರೆ ಇದೆ. ಈಗ ಅವರು ಉನ್ಮತ್ತರಾಗಿರು, ಅವ್ರು ಕೇಳೋದು ಉನ್ಮತ್ತ ಪ್ರಮತ್ತ. ಈ ಸೋಮರಸದಲ್ಲಿ ಆತರ ಆಗೋದಿಲ್ಲ. ಸೋಮರಸದಿಂದ ಅವ್ರಿಗೆ ದೇಹದ ಬಲ, ಅವ್ರಿಗೆ ಮನಸ್ಸಿನ ಬಲ, ಇಂದ್ರಿಯ ಬಲ ಇನ್ನ ಹೆಚ್ಚಾಗುತ್ತೆ. ಇವಾಗ ಏನೋ ಒಂದು ಟಾನಿಕ್ಸ್ ಯಾವ್ದೋ ಒಳ್ಳೆ ಇದು ತಗೊಂಡ್ರೆ, ಇದು ಫ್ರೂಟ್ಸ್, ಫ್ರೆಶ್ ಫ್ರೂಟ್ಸ್ ಇದೆಲ್ಲ ಏನೋ ಮಾಡಿದ್ರೆ, ಈ ಹರ್ಬ್ ಇದೆಲ್ಲ ಒಳ್ಳೆ ನಮ್ಗೆ ಇದು ಬೆಳೆಯುತ್ತೆ, ಆರೋಗ್ಯ ಬೆಳೆಯುತ್ತೆ. ಸೊ ಆ ರೀತಿಯ ಇದು ಉನ್ನತ ಲೋಕಗಳಲ್ಲಿ, ಸ್ವರ್ಗ ಲೋಕಗಳಲ್ಲಿ ಅವರ ಸೇವನೆ ಸೋಮರಸ. ಅದು ಕುಡಿಯೋ ಇದು ಅಲ್ಲ, ಅದು ಕುಡಿತ ಈ ರೀತಿ ನಶ, ಈ ರೀತಿ ಮರೆವು ಬರೋದು, ಇಲ್ಲಾಂದ್ರೆ ದೇಹಕ್ಕೆ ಇನ್ನ ಹಾನಿ ಮಾಡೋದು, ಆ ರೀತಿಯ ಇದು ಅಲ್ಲ. ಇಲ್ಲಾಂದ್ರೆ ಇವಾಗ ಎಲ್ಲಾನು ಕೂಡ ಹೇಳ್ತಾರೆ, ಎಷ್ಟೆಷ್ಟೋ ವೆರೈಟಿ ಇದೆ ಅದರಲ್ಲಿ ಎಲ್ಲದರಲ್ಲೂ ಕೂಡ ಇಷ್ಟಿಷ್ಟು ಅಂಶಗಳಿದೆ. ಆಲ್ಕೋಹಾಲ್ ಒಂದ್ರಲ್ಲಿ ಜಾಸ್ತಿ ಇರ್ಬೋದು, ಒಂದ್ರಲ್ಲಿ ಕಡಿಮೆ ಇರ್ಬೋದು, ಅದೆಲ್ಲವೂ ಕೂಡ ಆ ನಶ ಇದೆ. ಎಲ್ಲದೂ ಕೂಡ ಆ ಮನಸ್ಸಿಗೆ ಪ್ರಭಾವ ಮಾಡಿ, ಮೆದುಳಿಗೆ ಪ್ರಭಾವ ಮಾಡಿ, ಆಮೇಲೆ ದೇಹವನ್ನೇ ಅದು ನಾಶ ಮಾಡುತ್ತೆ, ಸೊ ಆ ತರ ಅಲ್ಲ ಇದು ಸೋಮರಸ ಅಂದ್ರೆ, ಆ ತರದಲ್ಲ ಅದು. ಮೊದ್ಲಿನ ಕಾಲದಲ್ಲೂ ಇದು ಬಿಯರ್ ವೈನ್ ಎಲ್ಲ ಇತ್ತ ಪ್ರಭುಜಿ? ಅವರು ಎಲ್ಲ ಕಾಲದಲ್ಲೂ ಇದೆ. ಮನೆಯಲ್ಲೇ ರಾಜಸ ತಾಮಸ ಜನರು ಇದ್ದಾಗ ಇದೆಲ್ಲ ಇದ್ದೇ ಇರುತ್ತೆ. ಅಲ್ಲ, ಮೊದ್ಲೆಲ್ಲ ಮನೆಯಲ್ಲೇ ಮಾಡ್ತಿದ್ದದಲ್ಲ ಪ್ರಭುಜಿ ಅವರೆಲ್ಲ? ಸೊ ಮನೇಲಿ ಮಾಡ್ತಾ ಇದ್ರು. ಸೊ ಮನೇಲಿ ಮಾಡ್ತಾ ಇದ್ರು. ಯಾರು ಮಾಡ್ತಾ ಇದ್ದು? ರಾಜಸ ತಾಮಸ ಜನರು ಮಾಡ್ತಾ ಇದ್ರು. ಸತ್ವಗುಣದ ಜನರು ಮಾಡೋದಿಲ್ಲ ಅವರು. ಇನ್ನ ಹೇಳ್ತಾರೆ, ಆಕ್ಚುಲಿ ಸತ್ವಗುಣದಲ್ಲಿ ಯಾರಾದ್ರು ಗೊತ್ತಿದ್ದು ಮಾಡಿದ್ರೆ ಅವ್ರಿಗೆ ಪನಿಷ್ಮೆಂಟ್ ಜಾಸ್ತಿ. ಅದಕ್ಕೆ ಹೇಳ್ತಾರೆ, ಬ್ರಾಹ್ಮಣ, ಒಬ್ಬ ನಿಜವಾದ ಬ್ರಾಹ್ಮಣ ಇದ್ರೆ ಅವನೇನೋ ಕುಡಿದ್ರೆ ಅವನಿಗೆ ಪನಿಷ್ಮೆಂಟ್ ಜಾಸ್ತಿ. ಶೂದ್ರ ಇದ್ದು ಒಬ್ಬ ಕುಡಿದ್ರೆ ಅವ್ರ ಪನಿಷ್ಮೆಂಟ್ ಜಾಸ್ತಿ ಇಲ್ಲ, ಪ್ರಕೃತಿ ನಿಯಮದ ಪ್ರಕಾರ. ಯಾಕಂದ್ರೆ ಶೂದ್ರ ಸ್ವಭಾವ ಹಾಗೆ, ಮನಸ್ಸು ನಿಯಂತ್ರಣ ಇಲ್ಲ, ನಿಗ್ರಹ ಇಲ್ಲ. ಒಂದ್ ರೀತಿ ಎಷ್ಟೋ ಸಮಯ ಗೊತ್ತೇ ಇಲ್ಲದೆ ಇರ್ಬೋದು, ಗೊತ್ತಿದ್ರು ಕೂಡ ಇದಿಲ್ಲ, ಶಕ್ತಿ ಇಲ್ಲ ಅದನ್ನ ಇದು ಮಾಡೋಕ್ಕೆ. ಹಾಗೆ ಅವ್ರಿಗೆ ಶಿಕ್ಷೆ ಕಡಿಮೆ. ಬ್ರಾಹ್ಮಣನಿಗೆ ಎಲ್ಲ ಗೊತ್ತು, ಎಲ್ಲ ವೇದಶಾಸ್ತ್ರ ಓದಿರೋದು. ಸೊ ಇದರ ಪರಿಣಾಮ ಏನು ಅಂತ ಗೊತ್ತು, ಎಲ್ಲ ತಿಳಿದು ಕೂಡ ತಪ್ಪು ಮಾಡೋದ್ರಿಂದ ಶಿಕ್ಷೆ ಜಾಸ್ತಿ. ಓಕೆ, ಇನ್ನೇನು ನಾನು ಇವತ್ತು ನಿಲ್ಲಿಸ್ತೀನಿ ಅನ್ಕೊಳ್ತೇನೆ, ನಾಳೆ ಕಂಟಿನ್ಯೂ ಮಾಡೋಣ. ಇನ್ಯಾರಾದ್ರು ಏನೇನಾದ್ರು ಸೇರಿಸ್ತೀರಾ, ಹೇಳ್ತೀರಾ? ಬಾಂಬೆಯಲ್ಲೆಲ್ಲ ಹೋಲಿ ಸಮಯದಲ್ಲಿ ಏನೋ ಒಂದು ಎಲೆ ಕಡ್ದೆ ಅಂತ ಬಾಂಗ್